ಶಾರದಾ ಆರ್ಟ್ಸ್ ತಂಡದ ಐಶ್ರೀ ಕಲಾವಿದಿರ್ ಮಂಜೇಶ್ವರ ಅಭಿನಯಿಸುವ ಮಲ್ಲ ಸಂಗತಿಯತ್ ತುಳು ಹಾಸ್ಯಮಯ ನಾಟಕದ ಶುಭ ಮುಹೂರ್ತ ಕಾರ್ಯಕ್ರಮವು ಕಡಂಬಾರು ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ನಡೆಯಿತು. ಕಳೆದ 25 ವರ್ಷಗಳಿಂದ ಶಾರದಾ ಆರ್ಟ್ಸ್ ತಂಡದ ಐಶ್ರೀ ಕಲಾವಿದಿರ್ ಮಂಜೇಶ್ವರ ತಂಡವು ಕಲಾಭಿಮಾನಿಗಳ ಯಶಸ್ವಿ ತಂಡವಾಗಿ ಹೊರಹೊಮ್ಮಿದೆ. ಅನೇಕ ಕಲಾವಿದರು ಈ ತಂಡದಲ್ಲಿ ಬೆಳೆದು ಬಂದಿದ್ದಾರೆ ಮತ್ತು ಹೊಸ ಪ್ರತಿಭೆಗಳು ಈ ತಂಡಕ್ಕೆ ಸೇರ್ಪಡೆಗೊಳ್ತಾ ಇದ್ದಾರೆ. ಈ ತಂಡದ ಎಲ್ಲಾ ಕಲಾವಿದರು ಪ್ರಸಿದ್ಧಿಯನ್ನ ಪಡೆದ ಕಲಾವಿದರಿಯಾಗಿದ್ದಾರೆ. ಇದೀಗ ಇದೇ ತಂಡದಿಂದ ಮಲ್ಲ ಸಂಗತಿಯೇ ಅತ್ತು ಎನ್ನುವ ತುಳು ಹಾಸ್ಯಮಯ ನಾಟಕದ ಶುಭ ಮುಹೂರ್ತ ಕಾರ್ಯಕ್ರಮವು ಕಡಂಬಾರು ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ನಡೆಯಿತು. ಮಲ್ಲ ಸಂಗತಿಯತ್ ತುಳು ಹಾಸ್ಯಮಯ ನಾಟಕ ಗಡಿನಾಡ ಕಲಾನಿಧಿ ಕೃಷ್ಣಜಿ ಮಂಜೇಶ್ವರ ಸಾರಥ್ಯದಲ್ಲಿ ಮೂಡಿಬರಲಿದೆ. ನಾಗೇಶ್ ಮುಗುಳಿಯವರು ನಾಟಕ ರಚನೆ ಮಾಡಿದ್ದಾರೆ. ಜೆಪಿ ತುಮಿನಾಡು ನಿರ್ದೇಶನ ಮಾಡಿದ್ದು ಪುಷ್ಪರಾಜ್ ಜೊಳ್ಳಾಶ್, ರವಿ ರಾಮಕುಂಜ ಅಭಿನಯದ ನಾಟಕ ಇದಾಗಿದೆ. ಇನ್ನು ಪ್ರವೀಣ್ ಕಣಿಯೂರು ಅವರ ಸಂಗೀತವಿದ್ದು ರಾಜೇಶ್ ಬಂದ್ಯೂಡ್ ಅವರ ಸಲಹೆ ಸಹಕಾರವನ್ನು ನೀಡಿದ್ದಾರೆ. ಈ ಬಗ್ಗೆ ಪ್ರಕಾಶ್ ತುಮಿನಾಡು ಮಾತನಾಡಿ, ಮಲ್ಲ ಸಂಗತಿಯೇ ಅತ್ತು ಎಂಬ ಹೊಸ ನಾಟಕದ ಮುಹೂರ್ತ ಕಾರ್ಯಕ್ರಮ ಇಂದು ನಡೆದಿದೆ. ಕಲಾಭಿಮಾನಿಗಳು ತಮ್ಮ ತಂಡಕ್ಕೆ ಈವರೆಗೆ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿದ್ದಾರೆ. ಮುಂದೆಯೂ ಅದೇ ರೀತಿಯ ಸಹಕಾರ ನೀಡಿ ಅಂತ ಕೇಳಿಕೊಂಡ್ರು. ಕಲಾಭಿಮಾನಿಗಳು ಈ ವರ್ಷ ಈ ರೆಡ್ ತಂಡಗಳ ಎಡ್ಡೆ ರೀತಿಯ ಸಪೋರ್ಟ್ನು ಕೊಡ್ತಾರೆ, ಮಲ್ಲ ಮಟ್ಟದ ಸಹಕಾರ ಕೊಡ್ತಾರೆ. ಒಂಜಾತ್ ಕಲಾವಿದರು ಬುಲೆಯರ ಕಾರಣ ನಿಗಳು ಮಾತಿರಲ್ಲ. ಅಂಚನೆ ಐಸಿರಿ ತಂಡ ರೆಡ್ಡೆ ಕಲಾವಿದರು ಉಳ್ಳೇರು. ಅನಿರಾಜ್ ಬೊಳಾದುಪ್ಪು, ಪುಷ್ಪರಾಜ್ ಬೊಳ್ಳಾರದುಪ್ಪು, ರವಿ ರಾಮಕುಂಜ ಆದುಪ್ಪು, ಅಂಚನೆ ಅಶೋಕ್ ಪೇಕರ್ ಆದುಪ್ಪು, ಅಂಚನೆ ಒಂಜಾತ್ ಕಲಾವಿದರು ಈ ಒಂಜಿ ತಂಡಡು ಉಳ್ಳೇರು. ಸೊ ಹೊಸ ನಾಟಕ ಆಯ್ನಾತಿ ಬೇಗ ನಿಕ್ಲ ದುಂಬು ಎಂಕ್ಲು ಬರೋದಿಲ್ಲ, ಸದ್ಯಡೆ ಬೇಗ ನಿಕ್ಲು ಬರೋದಿಲ್ಲ. ಅವೇ ನಿಕ್ಲಕ್ಕೆ ಏನು ಆತೆ ದುಂಬೆಂಚ ನಿಕ್ಲು ಮಲ್ಲ ಮಟ್ಟದ ಪ್ರೋತ್ಸಾಹ ಕೊಡ್ತಾರೆ. ಆ ಪ್ರೋತ್ಸಾಹ ನನ್ನ ದುಂಬುಲ ಎಂಕ್ಲೆಗೆ ರಡ್ಡ ತಂಡಗಳ ಬೋರ್ಡು ಅಂತ ಕೇನೊಂದು ಅಂಚೆ ನಮ್ಮ ಹೊಸ ತಂಡದ ಹೊಸ ನಾಟಕದ ಮಾತ ಕಲಾವಿದರಿಗೆ ಲೈಸೆನ್ಸ್ ವಾದ. ಜೆಪಿ ತುಮಿನಾಡು ಮಾತನಾಡಿ, ಶಾರದಾ ಆರ್ಟ್ಸ್ ತಂಡದೊಂದಿಗೆ ಐಶ್ರೀ ತಂಡದ ಜೊತೆಗೂಡಿ ರಂಗಪಯಣ ಆರಂಭ ಮಾಡ್ತಾ ಇದ್ದಾವೆ. ಎಲ್ಲರೂ ನಮ್ಮನ್ನ ಪ್ರೋತ್ಸಾಹಿಸಿ ಅಂತ ಹೇಳಿದ್ರು. ಪ್ರತಿ ವರ್ಷದಂಚನೆ ಈ ವರ್ಷ ಲೆಂಕಲು ಶಾರದಾ ಆರ್ಟ್ಸ್ ಬೊಕ್ಕ ಐಸಿರಿ ತಂಡದ ರಂಗಪಯಣ ಸುರುಮಲ್ ತಂದುಲ್ಲ ಮಲ್ಲ ಸಂಗತಿಯ ಎತ್ತು ಪನ್ಪನ ನಾಟಕದೊಟ್ಟಿಗೂ ಐಸಿರಿ ತಂಡ ಈ ಸರ್ತಿ ನಿಕ್ಲಿನ ಎದುರು ಬರೋದುಂಡು. ಇಂದೆರಡು ದುಂಬುಲಂಚನೆ ಎಡ್ಡೆ ನಾಟಕ ಕೊಡ್ತೀನಿ ಅಂಚಿನ ತಂಡ ಐಸಿರಿ ಕಲಾವಿದರು ನೆಟ್ ನಿಕ್ಲೆಗ್ ಆ ತಂಡದ ಬಾಕಿದ ಪರಿಚಯಲಪ್ಪು ಆಸೆ ಕಲಾವಿದರು ಅದಪ್ಪು ಕುಡ್ಲ ಕುಸಲ್ ತಂಡ ಆ ಕಲಾವಿದರು ಮಾತ್ರ ಸೇರಿದು ಈ ಸರ್ತಿ ಅವೇ ಆ ಕುಡ್ಲ ಕುಸಲ್ ತಂಡ ಈ ಐಸಿರಿ ತಂಡದ ಒಟ್ಟಿಗೂ ಸೇರೊಂದು ಅವೇ ಒಂಜಿ ತಂಡ ಅದು ಈ ಸರ್ತಿ ಮಲ್ಲ ಸಂಗತಿ ಎತ್ತು ಪನ್ಪು ನಾಟಕ ನಿಕ್ಲಿನ ಎದುರು ಬರೋದುಂಡು. ಮಾತ ಕಲಾಭಿಮಾನಿಲು ನೆಕ್ ನಿಕ್ಲನ ಆಶೀರ್ವಾದ ಉಪ್ಪಾಡು ಮಾತೆಲ್ಲ ಸಪೋರ್ಟ್ ಕೊಡು. ಈ ಸಂದರ್ಭದಲ್ಲಿ ಕಲಾವಿದರಾದ ರವಿ ರಾಮಕುಂಜ, ಪುಷ್ಪರಾಜ್, ಪಿಂಕಿರಾಣಿ, ಅಶ್ವಥ್ ಶೆಟ್ಟಿ, ಜಿತೇಶ್ ಕುಮಾರ್ ಉಳಿಯಾ, ನಾಗೇಶ್ ಮುಗುಳಿ, ಅಕ್ಷಯ್ ಸರಿಪಳ್ಳ, ರಾಜೇಶ್ ಬಂದ್ಯೂಡು ಸೇರಿದಂತೆ ಮಲ್ಲ ಸಂಗತಿಯೇ ಅತ್ತು ಹಾಸ್ಯಮ ನಾಟಕದ ಎಲ್ಲಾ ಕಲಾವಿದರು ಮುಹೂರ್ತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.